ಇಂದಿನಿಂದ ಕಳಿಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಈ ಹಿನ್ನೆಲೆ ಇಂದು ಬೃಹತ್ ಮೆರವಣಿಗೆ ಮೂಲಕ ಹಸಿರು ಹೊರೆ ಕಾಣಿಕೆ ನಡೆಯಿತು. ಹಸಿರು ಹೊರೆ ಕಾಣಿಕೆಗೆ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಎನ್ ಅರವಿಂದ ಕುರ್ಜಾ ಅವರು ಚಾಲನೆಯನ್ನ ನೀಡಿದ್ರು. ಮಿತ್ತಪಿತ್ತಿಲು, ಮೂಡ್ಯಾಲಗುರಿ, ಕಾಂತ್ರೇಲು, ಮುಂಡೆತ್ತಲವಾಗಿ ಸಾಗಿ ಬಂದ ಹಸಿರು ಹೊರೆ ಕಾಣಿಕೆಯನ್ನ ಕಳಿಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನಕ್ಕೆ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಎಚ್ ವಿಜಯಕುಮಾರ್ ಕೊಲಾಡಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ರಮೇಶ್ ರಾವ್ ಕಾಯಡ, ನವೀಕರಣ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ ಗೌಡ, ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ನವೀಕರಣ ಸಮಿತಿ ಕಾರ್ಯದರ್ಶಿ ಜಯಂತ್ ಗೌಡ ಕಾಂತಿಪಿತ್ತಿಲು, ಆಡಳಿತ ಸಮಿತಿ ಕಾರ್ಯದರ್ಶಿ ರುಕ್ಮಯ್ಯ ಗೌಡ, ಅರ್ಚಕರು ಕಿರಣ್ ಮಿಸ್ಕರ್ ಹಾಗೂ ಆಡಳಿತ ಸಮಿತಿ, ನವೀಕರಣ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಈ ಬ್ರಹ್ಮಕಲಶೋತ್ಸವ ಇನ್ನಿರ್ತಿದ್ದ ಇಲ್ಲ 21ನೇ ತಾರೀಕು ಮುಟ್ಟ ನಡಪುಂಡು. ಈ ಒಂದು ಕಾರ್ಯಕ್ರಮ ಹೋಗಿದ್ದೆ ಮುರಾನಿ ಎತ್ಕೊಂಡು ಮಾತೆಲ್ಲ ಶಕ್ತಿ ಮೀರಿತು ಮಾತೆಲ್ಲ ಬೆಂತಾರೆ ಎಂಕಲೋ ನಿಕ್ಲೇನು ಎತ್ಕೊಂಡು ನೆಟ್ಟವಾಡು ಅತ್ತ ಮುರಾನಿ ಎತ್ಕೊ ಕೆಲವೊಂದು ಅಸಮಾಧಾನ ಏರೆಗಿತ್ತಂದಲ್ಲ ಇನ್ನಕ್ಕೆ ಐನು ಬಿಡುತ್ತು ಮಾತೆಲ್ಲ ಎಡ್ಡೆ ರೀತಿಲಿ ಕೊರ್ಲುಡು ಎಲ್ಲ ನಿಮಿಟ ಈ ಒಂದು ಕಾರ್ಯಕ್ರಮನು ನಮ್ಮ ಇಲ್ಲಲ್ತ ಕಾರ್ಯಕ್ರಮ ಒಂದು ಮಾತೆಲ್ಲ ಸುಧಾರ್ತಕರೊಂದು ಬ್ರಹ್ಮಕಲಶೋತ್ಸವ ಸಮಿತಿಯವರ ಅಟ್ನಿಕ್ಕಿಲ್ಲ ಮಾತೆ ತೆಂಕಲ ಪ್ರಾರ್ಥನೆ ಮಾಡ್ತಾರೆ. ಆತ್ಮೀಯ ಭಕ್ತಮಾಶಯರೇ, ಹೊರವೇದಿಕೆಯಿಂದ ಪ್ರವೇಶವನ್ನು ನಡೆಬರಗೊಂಡು ವಾಹನ ಸಮಿತಿ ಈ ವಾಹನ